ನಗರ ಹಾಗೂ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಆಗಸ್ಟ್ ತಿಂಗಳ ಮೊದಲ ವಾರ ಬೂದಿ ಮಿಶ್ರಿತ ಅಸಹಜ ಮಳೆಯ ಕುರಿತಂತೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಇಲಾಖೆಯ ವಿಜ್ಞಾನಿಯೊಬ್ಬರು ಬಂದು ಪರಿಶೀಲಿಸಿದ್ದಾರೆ. ವಿಜ್ಞಾನಿ ತನಿಖೆ ನಡೆಸಿ ತೆರಳಿದ್ದು ಅವರಿಂದ ವರದಿಯನ್ನ ನಿರೀಕ್ಷಿಸಲಾಗುತ್ತದೆ. ಅರಣ್ಯ ಮತ್ತು ಪರಿಸರ ಸಚಿವಾಲಯ ತನಗೆ ಬಂದ ದೂರಿನ ಹಿನ್ನೆಲೆಯಲ್ಲಿ ವಿಜ್ಞಾನಿಯೊಬ್ಬರನ್ನ ತನಿಖೆಗಾಗಿ ಕಳುಹಿಸಿಕೊಟ್ಟಿತು. ಅವರು ಉಡುಪಿಯಲ್ಲಿ ಮಾಹಿತಿಯನ್ನ ಸಂಗ್ರಹಿಸಿದ್ದು ಮಾತ್ರವಲ್ಲದೆ ಪಡುಬಿದ್ರಿ ಸಮೀಪದಲ್ಲಿರುವ ಯುಪಿಸಿಎಲ್ ಉಷ್ಣ ವಿದ್ಯುತ್ ಸ್ಥಾವರ ಯೋಜನಾ ಪ್ರದೇಶಕ್ಕೂ ತೆರಳಿ ಅಲ್ಲೂ ತನಿಖೆ ನಡೆಸಿದ್ದಾರೆ. ತಮ್ಮ ವರದಿಯನ್ನ ಸಚಿವಾಲಯಕ್ಕೆ ಸಲ್ಲಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಮುಂದಿನ ದಿವಸದಲ್ಲಿ ವಿಶೇಷ ಆಗಲಿಕ್ಕಿಲ್ಲ. ಯಾಕೇಳಿದ್ರೆ ಇಲ್ಲಿ ಇದಕ್ಕೆ ಕಾರಣಕರ್ತ ಆಗಿರುವಂಥದ್ದು ಯುಪಿಎಸ್ಎಲ್ ಉಡುಪಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಏನಿದೆ, ಅಲ್ಲಿಂದ ಉತ್ಪಾದನೆ ಆಗ್ತಾ ಇರುವಂಥ ಒಂದು ಹಾರು ಬೂದಿಯಿಂದ ಆಗಿರುವಂಥ ಒಂದು ಪರಿಣಾಮದವಾಗಿ ಈ ಬೂದಿ ಮಳೆ ಬಂದಿದೆ. ಇದರ ಬಗ್ಗೆ ಎನ್ಐಟಿಗೆ ವರದಿಗಳು ಸಹ ಉಲ್ಲೇಖ ಮಾಡಿದೆ, ಸರ್ಕಾರಕ್ಕೆ ಸಹ ವರದಿಗಳನ್ನು ಸಲ್ಲಿಸಿದೆ. ಆದರೆ ಅದು ವರದಿಗೆ ಉತ್ತರ ರೂಪದಲ್ಲಿ ಇನ್ನೂ ಸಹ ಬರ್ತಾ ಇಲ್ಲ. ನನಗೆ ಅನಿಸ್ತದೆ, ಯಾಕಂದರೆ ಬಹಳ ದೊಡ್ಡ ಕಂಪನಿ ಎದುರಿಗೆ ನಾವು ಮಾತಾಡ್ತಾ ಇದ್ದೇವೆ. ಬಹುಶಃ ಅದು ಎಲ್ಲರನ್ನು ಪರ್ಚೇಸ್ ಮಾಡಿಕೊಳ್ಳುವಷ್ಟು ತಾಕತ್ತಿದೆ. ಇಂಥ ವರದಿಗಳು ಅವರ ದುಡ್ಡಿನ ಎದುರಿಗೆ ಅದು ಯಾವುದಕ್ಕೂ ನಿಲ್ಲುವುದಿಲ್ಲ ಅನ್ನುವಂಥದ್ದು ಸಹ ನಮಗೆ ಗೊತ್ತಿದೆ. ಯಾಕಂದ್ರೆ ಕಳೆದ ಆಗಸ್ಟ್ 4ರಂದು ಸಂಜೆಯ ವೇಳೆಗೆ ಬಿದ್ದ ಬೂದಿ ಮಿಶ್ರಿತ ಮಳೆಯ ಕುರಿತು ಉಡುಪಿಯ ಪರಿಸರಾಸಕ್ತರ ಗುಂಪೊಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಪರಿಸರ ಇಲಾಖೆಗೆ ಲಿಖಿತ ದೂರೊಂದನ್ನು ನೀಡಿತ್ತು. ಜೊತೆಗೆ ಆನ್ಲೈನ್ನಲ್ಲಿ ಸಾರ್ವಜನಿಕರಿಂದ ಸಹಿ ಸಂಗ್ರಹಿಸಿ ಕೇಂದ್ರ ಪರಿಸರ ಇಲಾಖೆಗೂ ಸಾರ್ವಜನಿಕರಿಗೂ ದೂರು ಅರ್ಜಿಯೊಂದನ್ನು ಕಳುಹಿಸಿಕೊಟ್ಟಿತು. ಇದರಲ್ಲಿ ಈ ಮಳೆಗೆ ನಿಜವಾದ ಕಾರಣವನ್ನ ಪತ್ತೆ ಮಾಡುವಂತೆ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿದ್ದು, ಈ ದೂರು ಅರ್ಜಿಗೆ 100ಕ್ಕೂ ಅಧಿಕ ಮಂದಿ ಸಹಿ ಹಾಕಿದ್ರು. ಈ ದೂರು ಅರ್ಜಿಯ ಹಿನ್ನೆಲೆಯಲ್ಲಿ ಕೇಂದ್ರ ಅರಣ್ಯ ಮತ್ತು ಪರಿಸರ ಇಲಾಖೆ ತನಿಖೆಗೆ ವಿಜ್ಞಾನಿಯನ್ನ ಕಳುಹಿಸಿಕೊಟ್ಟಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.